ಕೇಳ್ರಿ ನಿಂಗೆ ಮೊದಲು ಹೌದಾ ಕೇಳಿ. ಯಾಕಂದ್ರೆ ಈ ಕೆಲವು ಹಾಸ್ಯ ನಾವು ಮಾತು ಹೆಂಗ್ ತಕಂತೋ ಹಾಗೆ ಇರುತ್ತದೆ ಹಾಸ್ಯ. ಅದನ್ನ ಸಿಟ್ಟಾಪಕ್ಕಿಲ್ಲ, ಬೇಜಾರು ಮಾಡ್ಕೊಂಬಿಲ್ಲ. ಎಷ್ಟೋ ಕಡೆ ನಿನ್ನೆ ಬಸ್ಸಂಗ್ ಬಪ್ಪತ್ತಿನ ಬಹುಶಃ ಇದೇ ಕಾರ್ಯಕ್ರಮಕ್ಕೆ ಬಪ್ಪರೇನು ಶಿರ್ಸಿಂಗ್ ಬಸ್ ಹತ್ರ ನಮ್ ಸೀಟ್ ಪಕ್ಕ ಒಂದ್ ಹಳಿ ಹೆಂಗ್ಸ ಎಲಿ ಚಂಡಿ ಬಾಯಂಗ್ ಬೆಚ್ಕೊಂಡಿಲ್ಲ, ಅವ್ರ ಗಂಡ ಮಗ ಎಲ್ಲ. ನೀವು ನಾನ ಕುಂದಾಪುರದವ, ನನ್ನ ಹೆಸರು ಅಂತ ಹೇಳ, ಎಲ್ಲಿಗೆ ಹೊರಟದ್ದ ಹೇಳದಿದ್ದೆ ನಾನು ಮರ್ಯಾದೆ ಉಳಿತ್ ಕಾಣಿ. ಇವತ್ತಿಲ್ಲಿ ಬಪ್ಪಗೆಲ್ಲ ನಾನು ಜೀವ ತಗೊಳಕ್ ಹೇಳ್ರಿ. ಎಲ್ಲಿ ಹೊರಟದ್ದ? ನಮ್ಮೂರ ಹಬ್ಬಕ್ಕೆ. ಏನ ಅಲ್ಲಲ್ಲ ನಾಳೆ ನಗೆ ಹಬ್ಬ. ಯಾರದ್ದ? ಮನು ಹಂದಾಡಿ. ಆ ಜ್ವಾಗಳ ಕಾಮಕ್ ನೀವ್ ಇಲ್ಲಿಂದ ಅಲ್ಲಿಗೆ ಹಾಕ್ದ? ದೇವರ ಕಾಂಚನ್ರಿ ಗೊತ್ತಾದ್ರೆ ಕರ್ಸೋದೇ ಇಲ್ಲ ಇತ್ತು. ಅದು ಇಲ್ಲೇ ಬಪ್ಪತ್ತಿನ ಅವ್ರ ನಮ್ಮನ್ನ ಆ ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರ್ ಮಧುವಣ್ಣ ಕರ್ಕೊಂಡ್ ಬಪ್ಪತ್ತಿನ ಒಬ್ರು ಕೇಮ್ ನಂಗೆ ಕೆಮಿಕೆ ಎಂತ ಇತ್ತು, ನಾನ್ ಕೇನಿದ್ದಾರೆ ಗಣ ಬಂದಿ ಎಂತ ಇವತ್ತು ಈಗ ಇತ್ತು ಮನು ಹಂದಾಡಿಯರ್ ನೆಗಿ ಹಬ್ಬ. ಲೈಕತ್ತ ಲಾಯ್ಕತ್ತ ನೆಗಡ್ಲಕ್ಕ. ಅಯ್ಯೋ ನೆಗಡಿ ನೆಗಡಿ ಸಾಯ್ಕಂಬತ್ತೆ ತಡ ಒಂದ್ ಹೆಂಗ್ ಹೇಳುದು ನೆಗಡಿ ಸಾವುದಾರ ನಮ್ಮ ಮಾಯಿನ ಕರ್ಕೊಂಡ್ ಬರ್ತಿದ್ದೆ ಅಂದ. ಒಂದು ಸ್ಟೇಜ್ ಎದುರು ಒಂದು ಹೆಣ ಹಾರವ ಇಲ್ಲಿ ಅಂತ ಹೇಳಿ ಅಲ್ಲ ಎಲ್ಲಿವರೆಗೆ ಇವ್ರ ಹಠ ಸಾಧನೆ. ಈ ಮಾಯಿ ಶ್ವಾಸಿ ನಮ್ದು ಒಂದೇ ಇಡ್ಬೋದು ಹಿಂಗಲ್ಲ. ಬೋರ್ಡ್ ಬಾಯಿ ಅಜ್ಜಿ ಒಂದೇಳಿ ಯಾವ್ದು ಅಡ್ವರ್ಟೈಸ್ಮೆಂಟ್ ಬರ್ತದೆ, ಇದೆಂತ ತಿರ್ಗತ್ ಮಣಕನ ಎಂತ ನುಂಗುತ್ತೆ ಅಂತ ಮರ್ರಿ ಇಲ್ಲಿ ಬಾರ್ದ. ಆ ಬೋರ್ಡ್ ಬಾಯಿ ಒಂದು ಅಜ್ಜಿ ಕಾಣಿ, ಒಂದ್ ಗಂಡು ಬೆಳಿ ಅಂಗಿ ಹಾಕೊಂಡು ಇದ್ರ ಅಡಿಕೆ ಹಾಕದಪ್ಪ. ಆ ಗಾಡಿ ಅಂಗಡಿ ಎದುರು ಅಂಗಡಿ ಹೋಗಿ ಒಂದು 10 ರೂಪಾಯಿ ನೋಟ್ ಹಿಂಗ್ ಮಾಡಿ ತಗೋಬಪ್ಪ. ಬಂದ್ರು ಕೂಡ ಅವಳು ಬಾಯಿ ಸೊಟ್ಟು ಪೂರ ಉದ್ರಿ ಹೊತ್ತು. ಅದಕ್ಕೆ ಬಾಯಿ ಮುಚ್ಕೊಂಡೆ, ನಿನ್ನ ಪುಟ್ಟ ಕೈಗಳಿಂದ ಕಲೆಗಳ ಅದಕ್ಕೋದಾದ್ರೆ ಒಳ್ಳೇದೆ ಅಂತಳ ಅವಳು ಆ ಹೊಯ್ಮರಿ ಅಜ್ಜಿ. ಎಂತಕ್ಕೆ ಮತ್ತು ಆ ಗೊಂಡಿಗೆ ಏನು ದೂಡುದವಳು ತಕೋ ಇನ್ನು ಅಜ್ಜಿಗೆ ಇನ್ನೂ 10 ರೂಪಾಯಿ ಚಿಲ್ಲರೆ ಎದುರು ದೂಡ್ತೀಯ ಮಂಗಿತ್ತು, ಎಲಿ ಚೀಲವೆಲ್ಲ ಹಾಕ್ತೀಯ ಮಂಗಿತ್ತವಳು. ಆ ಗೊಂಡಿ ಹಿಂಗ್ ತಕ ಬಂದು ಒಂಗಿ ಮೊಯ್ಯೆಲ್ಲ ಕಾಮ್ ಕಡಿಯ ಮರ್ರಯ್ಯ ಅಗಡಿ ಹೂಡುಕೋದ್ರ ಕಂಡ ಇತ್ಕೊಂಡು ನಿಂತ್ಕೊಂಡ್ರೆ ಒಜ್ಜಿ ಖುಷಿಯೇ. ನಿನ್ನ ಪುಟ್ಟ ಕೈಗಳಿಂದ ಕಲೆಗಳಾಗುದಾದ್ರೆ ಒಳ್ಳೇದೇ ಆಗ್ಲಿ. ಎಂತಕ್ಕ ಎಷ್ಟು ಡೇಂಜರ್ ಅಜ್ಜಿ ಕಾಣಿ. ಹಾಗಿನ ಹಳಿಯರ್ನ ಮನೆಗೆ ಬೆಚ್ಕಂಬಿ ಆಗ ಒಂಗಿ ವಾಗುದು ಅವಳಲ್ಲ, ಅವಳು ಬಾಯಿ, ಅವಳು ಸ್ವಾಸಿ ಹಾಳು ಹಾಯಿಲಿ ಅಂತ ಬಾವಿ ಗಟ್ಟಿಗೆ ಸ್ವಾಸಿ ಎಂದೇಳಿ ಈ ನಮ್ಮನೆ ಎತ್ತ ಇರುತ್ತೆ. ನಗುಕ್ಕೆ ಬಹಳಷ್ಟು ಮೂಲ ಇರುತ್ತೆ. ಯಾಕಂದ್ರೆ ನಗುವುದು ಹೇಗೆ ಕೆಲವರಿಗದು ಶಿಕ್ಷೆಯ ಹಾಗೆ, ತಪಸ್ಸದು ಮೇಧಾವಿಗಳಿಗೆ, ಇವರ ಹೊರೆ ತುಳಿದವರಿಗೆ ನಗುವುದು ಹೇಗೆ. ಸುತ್ತಲಿನ 18 ವಿಷಯಗಳ ನಂಟು ಮಾಡಿ ಅಲ್ಲ ಸಲ್ಲದ ಮಂಚದ ರಾಡಿಯ ಮೇಲೆ ಹೂಡಿ ಹಲ್ಲು ಬಿರಿದರದು ನಗುವಲ್ಲ. ಹಾಗೆಂದ ಮೇಗೆ ನಗುವುದು ಹೇಗೆ ಇಲ್ಲಿ ಕೇಳುವಿರ, ಇಲ್ಲಿದೆ ಅದಕ್ಕುತ್ತರ. ವಿಶಾಲವಾದ ಅರ್ಥ ಇಲ್ಲದ ವ್ಯರ್ಥ ಮಾನವನ ಆಸೆಗಳ ಫಲವಾಗಿ ಒತ್ತೊತ್ತಿ ಕುತ್ತುವ ಕರ್ಕಸದೆಡೆಯಲ್ಲಿ ಹಲ್ಲು ಬಿರಿದರದು ನಗುವಲ್ಲ. ಹಾಗೆಂದ ಮ್ಯಾಗೆ ನಗುವುದು ಹೇಗೆ ಸುತ್ತಲಿನ 18 ವಿಷಯ ಬೇಡ. ವಿಶಾಲವಾದ ದಿಗಂತ, ಅದರಡಿ ಬಯಲೊಂದು ಪ್ರಶಾಂತ. ಕಬ್ಬಿಣದ ಮನಸ್ಸಿಗಂಟಿರಬೇಕು ಮೌನದ ಅಯಸ್ಕಾಂತ. ಸುತ್ತಲೂ ಯಾರಿಲ್ಲದೇಕಾಂತ, ಆಗ ತಾಳೆ ಗರಿ ಕೃತಿಕವನ ವೇದಾಂತ. ಹಿಡಿದು ನಮ್ಮೂರ ಹಬ್ಬದಲ್ಲಿ ನಿಮ್ಮೊಂದಿಗೆ ಹಲ್ಲು ಚಿಲ್ಲಿದ್ರೆ ಅದೇ ನಗು. ಯಾಕಂದ್ರೆ ಕೆಲವೊಂದು ಮಾತನ್ನ ಆಯ್ತಾ, ಟೈಮ್ ಆಯ್ತಾ? ಅಲ್ಲ ಹೌದು. ಯಾಕಂದ್ರೆ ಇವ್ ಕೆಲಸ ಇಲ್ಲಿ ಬಂದು ಹಿಂಗ್ ಮಾತಾಡುದಿರ ಇಲ್ಲಿ ಹಿಂಗ್ ಟೈಮ್ ಆಯ್ತಂದ್ ಹೇಳೋದು. ಟೈಮ್ ಆಯ್ತಂದ್ರೆ ಇಲ್ಲಿ ಒಳ್ಳೆ ಹೇಳ್ಕೋರು, ಇಲ್ಲಿ ಬಂದು ಹೇಳ್ರು ಕೂಡಲೇ ಒಬ್ಬ ಎಂತ ಹೇಳಿದ್ ಗೊತ್ತ, ದೂರ ಹಂದಾಡಿಯರು ಸಾಲ ಮಾಡಿರಕಂತ ಹುಡುಕ್ತಾ ಸ್ಟೇಜಿಗೂ ಬಂದ್ರಂದ್ರು. ಬರ್ಬೇಡಿ, ಯಾರು ಬರ್ಬೇಡಿ, ಬೇಕಾದ್ರೆ ಮೈಕ್ ಬಂದ್ ಮಾಡಿ. ಯಾಕಂದ್ರೆ ನಾವು ಆ ವಿಷಯನ ತಕೊಂಡಂಗಿರುತ್ತೆ. ಒಂದ್ಸರಿ ನಮ್ಮ ಊರಂಗೆ ನಮ್ಮ ಹೆಬ್ರಿ ರೋಡ್, ಬ್ರಹ್ಮವರದಿಂದ ಆಚೆಗೆ ಹೆಬ್ರಿ ರೋಡ್ ಒಂದು ಸ್ಮಶಾನ ಇತ್ತು. ಈಗ ಅದೆಲ್ಲ ದೊಡ್ಡ ಅಪಾರ್ಟ್ಮೆಂಟ್ ಆಗಿ ಸ್ಮಶಾನ ಏನಷ್ಟು ಕಾಣಿಸುದಿಲ್ಲ. ಆದ್ರೂ ಅದ್ರದ್ದು ಪಾಗರ, ಕಂಪೌಂಡ್, ಗ್ವಾಡಿ ಎಲ್ಲ ಬಿದ್ದು ನಂದಾರಾಯಣ ಬರ್ಕಾಯಿ ನಾಚಾರಾಯಿ ನಾಯಿ ನರಿಪುರ ಹೋಗುದು. ಮಕ್ಕಳ ಕ್ರಿಕೆಟ್ ಆಡುವತ್ತಿನ ಬಾಲ್ ಗೀಲೆಲ್ಲ ಅಲ್ಲೇ ಹಾಕುದು. ಕಡಿ ಊರಿನಲ್ಲೆಲ್ಲ ಹೇಳ್ರು ಅದನ್ನೊಂದು ರಿಪೇರಿ ಮಾಡಿಸ್ಕರೆ. ನಮ್ಮೊಬ್ರಿಗೆ ಹೆಂಗಾಗ್ತ, ಜಿಲ್ಲಾ ಪಂಚಾಯತ್ನವ್ರು ಕೇಳಲ್ಲ, ಯಾರು ಕೇಳಲ್ಲ. ಹಂಗಾರೆ ಏನ್ ಮಾಡುದು, ಎಲ್ಲ ಡೊನೇಷನ್ ಇತ್ತು. ಡೊನೇಷನ್ ಆಯ್ತು. ನಾನು ಹುಬ್ಳಿಂಗ್ ಇದ್ದೀವಿ ಅಷ್ಟೊತ್ತಿಗೆ ನಮ್ಮನಿಗೆ ಬಂದ್ರೆ ನಾನು ಕೊಟ್ಟಿ. ಆಮೇಲೆ ಅದಕ್ಕೆಲ್ಲ ಕಂಪೌಂಡ್ ಮಾಡಿ, ಗೋಡಿಗೆಲ್ಲ ವೈಟ್ ವಾಶ್ ಮಾಡಿ, ಪೇಂಟ್ ಮಾಡಿ, ಆಯ್ಕೆ ಪೇಂಟ್ ಆದ್ಮೇಲೆ ಅದಕ್ಕೆಲ್ಲ ಒಂದು ಬೀಗ ಮಾಡಿ ಅದು ಪಂಚಾಯತ್ನರಿಗೆ ಕೊಡುವ ಪತಿನ ಎಲ್ಲರೂ ಒಟ್ಟು ದುಡ್ಡು ಯಾರು ಕೊಟ್ಟಿಲ್ಲ ಅವರೆಲ್ಲ ಒಟ್ಟಿಗೆ ಬನ್ನಿ ಅಂತ ಹೇಳ್ತಾರೆ. ಆಯ್ತು ಮಾಡ್ರಿ ಅಂದ್ ದುಡ್ಡೆಲ್ಲ ಕೊಟ್ಟು ಅಕೇರಿಗೆ ಮನೆಗೆ ಹೋಗತ್ತೆ. ಒಂದು ಹಳಿಯಾರ ಎಂತ ಹೇಳೋದು ಗೊತ್ತಾ, ಇವ್ರು ಯಾರು, ಇವ್ರು ಹಂದಾಡಿಯಾರ. ಈ ದುಡ್ಡು ಕೊಟ್ಟರಂಗೆ ಇವರೇ ಸ್ವಲ್ಪ ಹೆಚ್ಚು ಕೊಟ್ಟದ್ದು ಅಂದ್ರೆ ನಂಗೆ ಖುಷಿ ಆಯ್ತು. ಅಲ್ಲ ಎಲ್ಲ 4 ಜನ ಹೇಳ ಕೊಟ್ಟದ್ದು ಒಂದು 5 ರೂಪಾಯಿ 6 ರೂಪಾಯಿ ಹೆಚ್ಚಿಗೆ ಎಲ್ಲರಿಗಿಂತ ಅಷ್ಟೇ. ಅವ್ರು 12 ಕೊಟ್ಟ, ನಾ 15 ಕೊಟ್ಟಿದ್ದೆ ಅಷ್ಟೇ. ಆದ್ರೆ ಹಳಿಯರಿಗೆ ಖುಷಿ ಆಯ್ತು. ಎಂತಂದ್ರೆ ಗೊತ್ತವ್ರ ಎಂತ ಚಂದ ಆಶೀರ್ವಾದ. ಅದನ್ನೆಲ್ಲ ನಾವು ಕೇಂದ್ರ ಮೇಲೆ ಇನ್ನು ದುಡ್ಡು ಕೊಡ್ಕ ಬಿಡ್ಕೊಂಡು ನೀವೇ ಆಲೋಚನೆ ಮಾಡಿ. ಹಂದಾಡಿಯರೇ
ನೀವೆಲ್ಲರಿಗಿಂತ ಹೆಚ್ಚು ಕೊಟ್ಟಿರಿ ಅಂಬ್ರ ನೀವ್ ಏಗಳಿಗೂ ಹೆದರ್ದ್ ಬೇಡ. 12 ಗಂಟೆ ರಾತ್ರಿ ಯಾರು ಒಟ್ಟಿಲ್ಲ, ನಮ್ ಸ್ಮಶಾನದ ಬಾಗಿಲು ನಿಮ್ಗೆ ಏಗಳಿಗೂ ತೆಗದೇ ವೆಚ್ಚಂದ್ರ ಇವ ಬರ್ಲಿ ಮೇಲೆ ಗಳಿನ ಅಂಡಿ ಮೇಲೆ ಅಂತ ಹೇಳಿ. ಇಂಥವು ಎಷ್ಟು ಆಗ್ತಪ್ಪ, ಇಂಥವು ಎಷ್ಟು ಆಗ್. ಈ ಕೆಲವು ಮದಿ ಮನೆಗೆಲ್ಲ ಮದಿ ಹೇಳಿಕೆಗೆ ಹೊರ ಈಗೀಗ ದಾರಿ ಸಿಕ್ಕುವುದಿಲ್ಲ. ಕೆಲವು ಮನೆ ಕಡೆ ಮೊಬೈಲ್ ನೀವು ಲೊಕೇಶನ್ ಕಳಿಸಿ ನಾಗರಾಜನ್ ಕಳಿಸಿ ಅಂತರು. ಮೊದಲೆಲ್ಲ ಮನೆಗೆ ಎಲ್ಲ ದಾರಿ ಎಲ್ಲ ಆಗ ಅಲ್ಲಿ ಕಲ್ಕುಡ್ಕನ್ ದೇವಸ್ಥಾನ ಐತಲ್ಲ ಅಲ್ಲೇ ಬೆನ್ನರೆ ಓಲಾ ಡಾಕ್ಟರ್ ಇದ್ರಲ್ಲ ಮೋನಪ್ ಶೆಟ್ರ್ ಅವ್ರ ಡಾಕ್ಟರ್ ಶಾಪ್ ಹತ್ರ ಈಚಿ ಬಾ ಅಂದ್ರೆ ಬರ್ತಿದ್ರಿ. ಈಗಿನ ಹುಡುಗರ ಮಕ್ಕಳಿಗೆ ಕಲ್ಕುಡ್ಕನ್ ದೇವಸ್ಥಾನ ಗೊತ್ತಿಲ್ಲ, ಪಂಜುರ್ಲಿ ಮಾಡು ಗೊತ್ತಿಲ್ಲ, ಮಾಲಿಂಗೇಶ್ವರ ದೇವಸ್ಥಾನ ಗೊತ್ತಿಲ್ಲ, ಚಿಕ್ಕು ದೇವಸ್ಥಾನ ಗೊತ್ತಿಲ್ಲ. ಯಾವ ಅಡ್ರೆಸ್ ಹೇಳ್ರು ಎಲ್ಲಿ ಅಂತ ಒಂದೇ ಒಂದು ಅಡ್ರೆಸ್ ಈಗಿನ ಹುಡುಗರ ಮಕ್ಕಳಿಗೆ ಗೊತ್ತಿದ್ದ ರುಮ್ಮ ಬತ್ರಿ ಎಲ್ಲಿ ಕುಬೇರ ಬಾರಿಂದ ಕೆಳಗೆ ಅಂದ್ರೆ ಸರಿ ರಯ್ಯ ಮನಿಗೆ ಗಂಗಪುರ ಮನಿಗೆ ಅಲ್ಲ. ಈಗ ಹಂಗಿರುತ್ತ ಸಂಸ್ಕೃತಿ. ಯಾಕಂದ್ರೆ ಮೊದಲೆಲ್ಲ ನಾವು ಕಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಕಂಡಿರಲ್ಲ ನೀವು. ಮೊದಲೆಲ್ಲ ನಾವು ಇಡೀ ಮಂಡಿ ಬೋಳ್ ಮಾಡ್ಕೊಂಡ್ರು 5 ರೂಪಾಯಿ. ಈಗ ಕೂದಲು ಲೆಕ್ಕ ಮಾಡಿ ಕಟ್ ಮಾಡಿ ಕೊಟ್ರು ಅದಕ್ಕೆ ದುಡ್ಡು. ಅದು ಏನ್ ಕೂದಲು ಎಂತದಕ್ಕೆ ಅಲ್ಲ, ಅವ್ರ ಮಂಡಿ ಎಲ್ಲ ಕಾಮ್ ಕಿಡೆ ಬೇಜಾರ್ ಮಾಡ್ಕೊಂಬೇಡಿ ಹೋಯ್. ಅದ ಆಗ ನಮ್ಮ ಒಟ್ಟಿಗೆಲ್ಲ ಮಾತಾಡಿದ್ರಲ್ಲ ಇಲ್ಲಿ ಬಾರಿಸ್ತು ನಮ್ಮ ಕೆಲವ್ರ ಮಂಡಿಯಲ್ಲಿ ಬೆಂಗಳೂರು ರಿಂಗ್ ರೋಡ್ ಕಂಡಂಗಪ್ಪ ಇಲ್ಲ. ಅದೇ ನಂಗೆ ಗೊತ್ತಿಲ್ಲ, ನಾನು ಏನು ಹೇಳುವುದಿಲ್ಲ. ಅಲ್ಲ ಎಲ್ಲರದ್ದು ಹಾಗೆ ಇರುತ್ತೆ ಬಿಡಿ. ಆದ್ರೆ ಆ ಫ್ಯಾಷನ್ ಅನ್ನೋದು ಅತಿಯಾಗಿ ಯಾರಿಗೂ ತೊಂದರೆ ಆಗದಿದ್ರೆ ಟೈಮ್ ಆಯ್ತಾ? ಅಲ್ಲ ಇವರಷ್ಟಿಗೆ ಮಾತಾಡುದಲ್ಲ, ನಾವು ಇಲ್ಲಿದ್ರೆ ಗೊತ್ತಾಗಿಲ್ಲ ಅಂತ ಹೇಳುದು. ಯಾಕಂದ್ರೆ ಒಂದ್ಸರಿ ಹೀಗೆ ನೀವೆಲ್ಲ ಆಡಿಯನ್ಸ್ ಎಲ್ಲ ಜೋರ್ ಬರ್ಲುದು ನಾನೆಲ್ಲ ಪ್ರೋಗ್ರಾಮ್ ಆದ್ಮೇಲೆ ಆಚೆ ಬದಿಗೆ ಮಾರಿ ಎಬ್ಬತ್ರನ್ ಮಾಡಿದ್ದೆ. ನಾನೆಲ್ಲ ಈ ಜಾಗ ವಾಸ್ತು ಸರಿ ಇಲ್ಲ, ಯಾಕಂತ ತಾನೇ ಮನೆಗೆ ಹೊರಲ್ತಾರಲ್ಲ ಆಗ ಒರ್ಲಿ ಹಾ ಇದೇನ ಮನಿ ಬರ್ಲದ್ದು ಅವರು. ನಾನು ಈ ಪ್ರೋಗ್ರಾಮ್ ಮೈಕೆಲ್ಲ ಬಿಟ್ಟಿಗೆ ದೆಸ್ಬಾಯಿ ಕೊಟ್ಟು ಓಡ್ ಬಂದ್ರೆ ಪಾಗರ ಹತ್ತಿರಿ, ಪಾಗರದಿಂದ ಆಚೆಗೆಲ್ಲ ಮೊಟ್ಟು ಬಾಮಿ ಬಿದ್ರು ಅಥವಾ ಯಾರನ್ನ ಹುಲಿಯೋ ಎಂತ ನರಿ ಅಂತ ಹೊತ್ಕೊ ಹೋಯ್ತಕ್ಕಂಥ ಸಿದ್ದಾಪುರ ಹಾಡಿ ಬದಿಂಗ ಪ್ರೋಗ್ರಾಮ್ ಕಡೆಗೆ ಇವ್ರು ಹೊರ್ಲತ್ರ ಕೇಂತ ಸಂಘಟನೆ ಇವ್ರನ್ನ ಮೇಲ್ ಕರೆದಿವಿ. ಹಾಯ್ ಇವ್ರು ಈ ನಮ್ಮನಿ ಹೊರಲ್ತಾರಲ್ಲ ಏನ್ ಮಾಡೋದು ಮಾರ್ರೆ. ಅದಕ್ಕೆ ಅವ್ರಿಗೆ ಮೇಲ್ ಕರೆದು ಏನಂದ್ರೆ ಗೊತ್ತಾ, ಆಡಿಯನ್ಸ್ಗೆಲ್ಲ ನೀವೆಲ್ಲ ಹಿಂಗ್ ಕೂಗ್ರ ಅವ್ರು ಮಾತಾಡೋದಕ್ಕೆ ಅಂತ ಹಾಗೆ ಅಂತ ಹೇಳಲ್ಲ. ಹಾಯ್ ಈ ನಮ್ಮನಿ ಹೊರಲ್ತಿರಲ್ಲ, ಈ ನಮ್ಮನಿ ಹೊರ್ಲ್ರ ನಮ್ಮ ಸ್ಟೇಜ್ಗೆ ಯಾವ ನಾಯಿ ಬತ್ತ ನನಗೆ ತೋರ್ಸಿಕೆ ತಪ್ಪಿಸ್ರೆ ಅವ್ರು ಓಡ್ ಬಂದ್ರಲ್ಲ ನಿತಿನ್ ಕಾಂಚಂದ್ರ ಅಂತ. ಹಾ ಹಿಂಗೆ ಹಾಸ್ಯ ಹುಡುಕ್ತಾ ಹೋದಲ್ಲ ಬೇಕಾದಷ್ಟು ಹಾಸ್ಯ ನಮಗೆ ಕೊಟ್ಟ ಸಮಯದ ಮಿತಿಯೊಳಗೆ ಹೇಳೋಕೆ ಸಾಕತ್ತಿಲ್ಲ. ಯಾಕಂದ್ರೆ ಅತಿ ಕಡಿಮೆ ಆಗಿರಬೇಕು ಮಾತು, ಕಾಗದಕ್ಕೆ ಬೀಳಬಾರದಾವ ತೂತು, ತಸು ಮಾತಿನೊಳಗಿರಲಿ ಕಸುವಿನಂಬಾರಿ, ಆಗ ಕೆಲಸ ಬೀಳುವುದಿಲ್ಲ ಕೈ ಜಾರಿ ಅಂತೇಳಿ ಕುಂದಾಪುರದಾಗ ಮಾತಾಡ್ತಾ ಎಷ್ಟೋ ಮಾತಿರುತ್ತೆ. ಯಾಕಂದ್ರೆ ನಮ್ಮ ಹರಿಶ್ಚಂದ್ರನೋ ಲಕ್ಷ್ಮೀಶನೋ ಮತ್ತೊಬ್ರು ಯಾರಾದ್ರೂ ಕುಂದಾಪುರದ ಹುಟ್ಟಿದ್ರೆ ಇವತ್ತು ಪಾಠ ಪುಸ್ತಕ ಅಷ್ಟು ದೊಡ್ಡದೇ ಆಗ್ತಿಲ್ಲ. ಇದು ಯಾರೊಬ್ಬ ಕವಿ ಸೀತೆ ತಲೆ ತಿರುಗಿ ಬಿದ್ದ ಅಂತ ಹೇಳೋಕೆ ತಾಯಿಯ ನೆಳಗರು ಬಿಚ್ಚುವಂತೊಯ್ಯ ನೊಯ್ಯ ನತ್ಯಾಯಾಸಜಿಂಗ್ ನಗಲ್ದ ಅಮರದಿಯಂ ದ್ಯಾಂಟಿ ಸೌಮಿತ್ರ ಕೇಳ ದುಃಖಾರ್ಥನಾಗಿ ಸಾಗಿದ ನತ್ತ ಲವಳಿತ್ತಲ್ ಬೇಕೊಯ್ದು ಬಿಸುಟೆಳೆಯ ಬಳ್ಳಿ ಅಂತೆ ದೇಹವಂ ಅವನಿಗೊರಗಿದಳ ಸೀತೆ. ಇಷ್ಟು ದೊಡ್ಡಬೇಕು. ಅದೇ ನಮ್ ಕುಂದಾಪುರದಲ್ಲಿ ಬರುವುದೀಗ ಶೀತನ್ ಕಾಡಿಂಗ್ ಬಿಟ್ಟು ಬಂದದೆ ಸಾಯಿ ಮಂಡಿ ಬಿಸಿ ಹಾವು ಕಟ್ಕ ಬಿದ್ದಾಳ. ಮತ್ ಮಾತೇ ಮಾತಾಡೋಕೆ ಬೇರೆ ಮಾತಾಡೋಕಿತ್ತ ಹೆಚ್ಚು ಅದೇ ಗದ ಯುದ್ಧದಂಗೆ ಅಷ್ಟೆಲ್ಲ ಮಾತಾಡೋಕಿತ್ತ. ಅದೇ ನಮ್ದೆ ಕುಂದಾಪುರ ಕನ್ನಡದಂಗ ದೌಡಿ ಮೇಲೆ ಬಿಡ್ತಿ ಕಾಣ, ನಿಂಗೆ ನೀನು ಹಲ್ಲು ತಿರ್ತಿ ಕಾಣ, ನೀನು ಪೋಂಕ್ ಮೇಲೆ ಬೆತ್ತಿ ಕಾಣ, ಅಲ್ಲಿಗೆ ದುಡಿಯೋದನ್ನ ಸೊಂಟ ಮುರಿತಿ. ಆಗಲಿ ಪಾಪ ನಂಬದಿಂಗ ಏನು ಹಂಗೆಲ್ಲ. ಯಾಕಂದ್ರೆ ಬಹಳ ಸ್ವಲ್ಪ ಸಮಯ ಉಳಿಸೋ ಭಾಷೆ ಅಂದ್ರೆ ನಮ್ಮದು ಒಂದೇ, ಬಹಳ ಬೇಗ ಬಹಳ ಚೆನ್ನಾಗಿ ಇವ್ರು ಚಿಕ್ಕಮ್ದ ಇವ್ರು ಕಿಚ್ಚ ಹಚ್ಚುದ ಇದೆಲ್ಲ ಕೊಳತ್ ಮಾಡೋಕಾಗ. ಈ ನೆಣಿಕೋಲೆಲ್ಲ ನೆನ್ಸಕ್ ನೀವು ಅಲ್ಲ ಬಾಕ್ಕಂದ್ರೆ ಸೋಟಿ ಬೆಚ್ಚರ ಕಡೆ ಆಗ ಕೊಳತ್ ಮಾಡೋಕಾಗ, ಮಕ್ಕಳು ಉಳಕ ತಿನ್ಕ ಗಜಲ್ ಮಾಡೋಕಾಗ ಅದ್ಯಾರದ. ಯಾಕಂದ್ರೆ ಹಿಂಗೆ ಈ ಹಾಸ್ಯ ಎಲ್ಲಿ ಕೇಂದ್ರೆ ಈಗ ಮೊಬೈಲಂಗೂ ಸಿಕ್ಕತ್ತ ಅಂತ ಹಾಸ್ಯಗಳು ಬೇಕಾದಷ್ಟು. ಮೊದಲೆಲ್ಲ ಶಾಲೆಗೆ ಹೋದ ಮಕ್ಕಳು ಬೇಗ ಮನೆ ಬರ್ತಿದ್ರು. ಈಗ ಕೆಲವು ಮೊದಲೆಲ್ಲ ಹೆಂಗ್ ಕೇಳಿದ್ರೆ ಬೇಗ ಬರ್ತಿದ್ರು, ಈಗ ಹಂಗಲ್ಲ ಬೇಗ ಬರ್ತಿಲ್ಲ. ಹಿಂಗೆಲ್ಲ ಎಣಿಸು ನನ್ನ ಮಗಳು ಬಹಳ ಓದ್ತಾ, ನನ್ನ ಮಗ ಬಹಳ ಓದ್ತಾಳೆ ಅಂದ್ರೆ ಓದುದು ಅಲ್ಲ ಮಣ್ಣು ಅಲ್ಲ. ಮೊದಲೆಲ್ಲ ಹೆಣ್ಣಿನ ತಡಾರ ಅಪ್ಪ ಬೈಕನ್ ಕರ್ಕೊಂಡಪ್ಪ ಬರ್ತಿದ್ದೀರಿ, ಆ ಹೆಣ್ಣು ಕೇಳ್ತಿ ಅಪ್ಪ ಇದೆ ಅಂತ
ಇದು ಬಾಗಳ ಮರ ಅಂದ್ರೆ ಎಂತಪ್ಪ? ಅದೊಂದು ಹೂಗು, ಅದ್ರಂಗೆ ಹಣ್ಣಾತ್ ಹಿಂಗೆ. ಇದೆಂತ? ಇದು ಬೆಲ್ಪುತ್ರಿ ಮರ. ಇದೆಂತ? ಚಳಿ ಹಣ್ಣಿನ ಮರ. ಅಂದ್ರೆ ಮಕ್ಕಳ ಕೇಂತಿದ್ದು ಇತ್ಲೆ ಮಕ್ಕಳ ಕೇಂತಿಲ್ಲ. ಅಪ್ಪನ ಹತ್ರ ಬೈಕಂಗ್ ಬಪ್ಪತ್ತಿನ ಒಂದ್ ಹೆಣ್ಣು ಹಾಗೆ ಅಂಬ್ರ. ಅಪ್ಪ ಬೈಕಂಗ್ ಬಪ್ಪತ್ತಿನ ಸುಮ್ಮನೆ ಅಪ್ಪ ನನ್ನ ಮಗಳು ಎಂತ ಕಾನ್ಸಂಟ್ರೇಷನ್ ಅಂತೇಳಿ ಎಂತ ಮಾಡ್ತಾ ಇದ್ದೆ ಮಗ, ಮಾತಾಡುದಿಲ್ಲಲ್ಲ ಅಣ್ಣ. ಅಪ್ಪಯ್ಯ ನೀವು ಕನ್ಫ್ಯೂಸ್ ಮಾಡಬೇಡಿ, ಗಣೇಶನಿಗೆ ಹಾಕ್ ಮೆಸೇಜ್ ಮೈಸನಿಗೆ ಹಾಕ್ತಂತಂಬ್ರ. ಎಲ್ಲಿವರಿ ಮೊಬೈಲ್ ಮರ್ಲಿ, ಇದೆಲ್ಲ ಹೇಸಿಕೆ ಅಲ್ಲದೆ ಹತ್ತ ಹೇಸಿಕೆ. ಒರ್ಲಿ ನೀವು ಒರ್ಲಿ, ಅವ್ರು ಎಷ್ಟೇ ಒಳ್ರು ನೀವ್ಯಾರು ಬಪ್ಪಬೇಡಿ. ಯಾಕಂದ್ರೆ ಆ ಮೊಬೈಲ್ಗೂ ಹಾಗೆ ಎಲ್ಲದ್ರಿಗೂ ಹಾಗೆ. ಈಗ ಕೇಂದ್ರ ಕೂಡ ಮೊಬೈಲ್ ಹಂಗೆ ಇಡೀ ದಿನ ಮೊಬೈಲ್ ಹಂಗೆ ಇರ್ತೀರ ಹೆಣೆ ಅಪ್ಪ ಕೇಂದ್ರದಕ್ಕೆ. ಇಲ್ಲ ಮೊಬೈಲ್ ಈಗ ಎಂತ ಬೇಕಾದ್ರೆ ತರ್ಲಕ್ಕ, ಹಾಗಾದ್ರೆ ಹೊಟ್ಟಿ ಕಾಲಡಿ ಎಡಿ ಸೊಪ್ಪು ತಕಬಾ ಮತ್ತ ಮೊಬೈಲ್ ಬರ್ತಿಲ್ಲ. ಹಂಗ ರೈತರಿಗೆ ಏನಾರು ಬೇಕಲ್ಲ, ರೈತರಿಗೆ ಏನಾರು ಒಂದ್ ಎರಡು ಸುಪ್ಪಲ ಗೊಬ್ಬರ ತಪ್ಪಕತ್ತ ಇಲ್ಲ. ರೈತರ ದೇಶದ ಬೆನ್ನೆಲುಬು ತಗೊಂಡ ಗೋಕರ್ಣದ ಹಾಕ್ರ ಸೈ ನಮ್ ಮೊಬೈಲ್ ಒಳಗೆ ಮತ್ತೇನು ಹೊಟ್ಟಿ ಕೂಳಿಲ್ಲ. ಯಾಕ ಅದೇ ಈ ಟಿವಿಂಗಾರು ಹಾಗೆ. ಮೊದಲೆಲ್ಲ ಮಕ್ಕಳಿಗೆ ಉಣಿಸ್ವತ್ತಿನ ಆ ಮಗಿಗೆ ಈ ಮರನ ಕಡಲಂಗೆಲ್ಲ ನುರ್ದು ಮಕ್ಕಳ ಬಾಯಿಗೆ ಕೊಂಡ ದೊಡ್ಡ ಅಳಗಿ ಬಾಯಿ ತೆಗು ಅಬ್ಬಿ ತೆಗೆದು ನೋಡು ಅಲ್ಕಣ್ ಚಂದ ಮಾಮ ಕಾಣ ಇದ್ರಾಯ್ತು. ಹುಣ್ಮಿಗೆ ಇದ್ರಾಯ್ತು. ಅಮಾಜಿ ಚಂದ ಮಾಮ ಸಿಕ್ಕುದಿಲ್ಲ. ಮರದ ಕಡೆಗ ಬೂತು ಕಾಣ್ ಉಣು ಬೂತು ಇಲ್ಲ ಎಂಟುದಿಲ್ಲ. ಮನೆಯಿಂದ ಜೋರ್ ಜೀರಪಟ್ಟಿ ಮಳಿ ಬಂದ್ರೆ ಒಳ ಭಾಗ ಹಾಕೊಂಡು ಉಣ್ಸೋತಿನ ಯಾರನ್ನ ತೋರ್ಸುದ? ನಿನ್ನೆ ಬೂತನ್ ತೋರ್ಸದ್, ಇವತ್ತು ಅಪ್ಪನ್ ತೋರ್ಸದ್. ಆಗಾಗ ಅಪ್ಪ ಕಂಡು ಉಣು ನಿನ್ನೆ ಅಪ್ಪ ಬೂತನ್ ಕಂಡು ಇವತ್ತು ಅಪ್ಪನ್ ಕಂಡು ಉಣು. ಅದಕ್ಕೆ ಮಕ್ಕಳಿಗೆ ಅಪ್ಪ ಅಂದ್ರೆ ಹೆದರಿಕೆ ಮಾಡುವುದಿವ್ರಿ ಹಬ್ಬಿದ ಕಡೆ. ಇದು ಹೇಸಿಕೆ ಅಲ್ದೆ ಹೌದೇ? ಅಲ್ಲ ಬೆದಿಕಂದ್ರೆ ಪಾಪ ಅವರು ಮಕ್ಕಳನ್ನ ಸಾಕುದು ಹಾಗಿರೋದು. ಯಾಕಂದ್ರೆ ಎಲ್ಲವೂ ಕೂಡ ಸಂಸ್ಕಾರ ತಾಯಿಯಿಂದವೇ ಬರುತ್ತೆ, ಬೇರೆ ಎಲ್ಲಿಂದ ಬಂದ್ರೆ ಆಗುದಿಲ್ಲ. ಯಾಕಂದ್ರೆ ಈಗ ನಾನು ಆಗಲೇ ಹೇಳಿದೆ ನಿಮ್ಗೆ ಈ ಫ್ಯಾಷನ್ ಮತ್ತೊಂದು ಅಂತ ಹೇಳಿ. ಈ ಫ್ಯಾಷನ್ ಎಲ್ಲಿವರೆಗೆ ಅಂದ್ರೆ ಮೊನ್ನೆ ಒಂದು ಪ್ರೋಗ್ರಾಮಿಗೆ ಹೋದಲ್ಲ, ಮಕ್ಕಳ ಹಾಡಿ ಅಂದ್ರೆ ಮಕ್ಕಳು ಹಾಡುತ್ತಾ ಇರಲಿಲ್ಲ. ಪೂರ ಹೆಣ್ಗಳು ಏನು ಆಯ್ತಾ ಚೊಕ್ಕ ಆಯ್ತಕ್ಕಂತ ಇರ್ಲಿ ಒಂದ್ 5 ನಿಮಿಷ ತಕಂದ ಓಕೆ. ಏನೇ ಇದ್ರು ಕೂಡ ನಮ್ಮ ಕುಂದಾಪುರ ಕನ್ನಡದಾಗ ಒಂದ್ಸರಿ ನಮ್ಮ ಹೆಂಡತಿ ಹೇಳದಿದ್ರೆ ವಾಯ್ ಇವತ್ತು ಶಾಪಿಂಗ್ ಹೋಯ್ಕಂದಾಳ. ಶಾಪಿಂಗ್ ಹೋಯ್ತು ನಾವು ಹೋಯಲ್ಲ ಬಪ್ಪತ್ತಿನ ಒಂದು ಇಂತಾದಡ ಮನಿ ಯಂತ್ರ ರಾತ್ರಿ ವಸ್ತ್ರ ತಕೊಂಡಿದ್ದಾಳ. ಗಂಡ್ಗಳಿ ಮಕ್ಕಳಿಗೆಲ್ಲ ತಕೊಂಡಿದ್ದಾಳ. ಕಂಡು ಸಾಕಾಯ್ತು ನಾನು. ಈಗ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ ಎಂದು ಕೇಳಂಗ ವಾಯ್ ನಿಮ್ಮ ಕಿಸಿಂಗ್ ಚಿಲ್ರಿ ತಕೊಂತಾಳ ಅಂತ ಹೇಳಿ. ಅದಾದ್ಮೇಲೆ ನೀವೆಂತ ತಕಂತ್ರಿ ಕೇಂದ್ರ ನಿನ್ನ ವಸ್ತ್ರ ರಾಶಿ ಕಂಡ್ರೆ ನಾ ಜೀವೇ ತಕಂತಿ ಮರತಿ ಅಂತ. ಅದ್ರೊಳಗೆ ಅವಳು ಅಮ್ಮನ ಬರ್ತಡೇ ಮಾಡುವ. ನನ್ನ ಅಮ್ಮನ ಬರ್ತಡೇ ಬಂತಾಳೆ ಎಂತ ಮಾಡುವ? ನನ್ನ ಎಲ್ಲಿ ಕರ್ಕೊ ಹಾಕ್ರಿ? ನಿನ್ನ ಬಾರ್ಕೂರ್ ಹೊಳೆ ಕರ್ಕೊಂಡು ಅನ್ಸಿನಾಗೈತಿ ಅಲ್ಲ. ನನ್ನ ಅಮ್ಮನಿಗೆ ಕಾಣೆ ಎಂತ ಬರ್ತಡೇ ಮಾಡೋಕೆ ನಮ್ಮ ಕುಂದಾಪುರದಾಗ ಮಾಡೋಕೆ ಆಚಾರ ವಿಚಾರ ಸ್ವಲ್ಪ ಇಲ್ಲ, ಬೇಕಾದಷ್ಟಿತ್ತು. ಮಾರಿ ಜಕ್ಕಣಿ ಹೊಸಲಜಿ ಆಸಡೆ ಹಬ್ಬ ಕೊಡಿ ಹಬ್ಬ ದಿವಳೆ ಹಬ್ಬ ಹೊಸಕಿ ಬಾಗುದು ಮಂಡಿಗೆರ್ಸಿ ಸ್ವಾಮಿನಿ ಚಪ್ಪಿ ದೋಸಿ ತೌಡು ದೋಸಿ ಉಂಡಾಳಕ ಓಡ್ ದೋಸಿ ಮೆತ್ತಿ ದೋಸಿ ನೆಲಿನ ಚಪ್ಪಿನಿಟ್ಟು ಗಾಸನ್ ಚಪ್ಪಿನಿಟ್ಟು ಕ್ಯಾರಿಗಂಡಿ ಇಟ್ಟು ಉರುಗನ ಬಚ್ಚಿ ಉಂಡಿ ಕಡಬ ಅಕ್ಕಿ ಹೊರದ್ದು ಕರಳಿಂಡ ಗಂಟಿ ಮೇಸುದ ಕೆರೆ ಮೀವುದ ಮೀನ್ ಇಡುವುದು ಬಾಗಲೋಗಿ ಹೆಕ್ಕುದ ಗೆಣಕ್ಕೆ ಹಿಡಿಯುವುದು ಗೆಣಕ್ ಸುಡುದ ಮಳಿ ಹೆಕ್ಕುದ ಕ್ವಾಲ ನ್ಯಾಮ ಆಟ ಗೆಂಡ ಹೌದರ ಇನ್ ವಾಲ್ಗ ಹಾಕಿ ಒಂದು ಒಳದ ಹುಮ್ಮಯ್ಯೋ ಹಿಂಗೆಲ್ಲ 20 ದಿನ ನಮ್ಮ ಹೆಂಡತಿ ಹೇಳ್ತಾಳ ಹಾಯ್ ಬರ್ತ್ಡೇ ಮಾಡ್ಕಲ್ಲ ಎಂತ ಮಾಡುದೆ ಎಂತ ಮಾಡ್ ಕೇಳಾಕಿ. ನನ್ನ ತಮ್ಮ ನಮ್ಮ ಅಬ್ಬಿಗೊಂದು ಉಂಗ್ರ ಹಾಕ್ತಾ, ನನ್ನ ಅಣ್ಣ ಅಬ್ಬಿಗೊಂದು ಬಳಿ ಹಾಕ್ತಾ, ನನ್ನ ತಮ್ಮ ಮತ್ತೊಂದು ತಮ್ಮ ನನ್ನ ಅಬ್ಬಿಗೊಂದು ಸೀರೆ ಹಾಕ್ತಾ, ನೀವೆಂತ ಹಾಕ್ತ್ರಿ ಕೇಂಡ? ನಾನು ನಿನ್ನ ಅಬ್ಬಿ ಮಾಯಿನ ಮರ ಉರ್ಲ್ ಹಾಕ್ತೀನಿ ಅಲ್ಲ. ಅಂತ ಹಳತಿನ ಕಾಲ ತಗೋ ಹಾಕ್ತ ಬೇಕಾ? ಇದೇನೇ ಇದ್ರು ಕೂಡ ಈ ಒಂದು ಇಂಥ ದೊಡ್ಡ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಸಮಯ ಆಯ್ತು. ಅವರಲ್ಲಿ ಬಳಿ ಯಾಕೆ ಹೇಳಿತಾರೆ ಮರ ದೇವರನ್ನ ಮಾತಾಡ್ತೀವಿ ಅಂದ್ರು ಮಾತಾಡೋ ಬಿಡೋದಿಲ್ಲ. ದೊಡ್ಡ ಸಾಧನೆ. ನಾನು ನಿನ್ನೆ ಬಸ್ಸಂಗೆ ಮಾತಾಡ್ತಾ ಬರ್ತಿದ್ದೆ ಈ ನಮನೆ ಮಾಡೋದು ಇರ್ಲಿ. ಲಾಸ್ಟಿಗೆ ಅವ್ರೆಲ್ಲರ ಒಂದು ಇದ್ರ ಮೇಲೆ ಆ ಹೋಲಿಕರದೊಂದು ಹೇಳಿ ಅಂದ್ಬಿಟ್ಟಿರೋ ಹಾಯ್ ನಿಮ್ಗೆ ಒಂದು ಹೇಳಿಬಿಟ್ಟು ಮತ್ತೆ ಕಡೆ ಕೆಳ ಬಂದ್ರೆ ಬಡೀತ್ರು ಅಲ್ಕಾಂಗ್ ನಿಮ್ಮ ಸಾಧನೆ ನೀವು ಹಲ್ಚಿರೋದು ಎಲ್ಲ ಸಮ, ನೀವು ಮಾಡೋ ಬದುಕು ಸಮ. ಅಲ್ಲಾದ್ಮೇಲೆ ಏನ್ ಮಾಡ್ತೀರಿ ಅನ್ಬೋಯ್ತು. ಅದಕ್ಕೆ ಆದಷ್ಟು ಇಲ್ಲ ಹೇಳಿಬಿಡ್ತೀನಿ ಅಂತ. ಆ ವಾಟ್ಸಪ್ ಹಂಗ್ ಬಂದೊಂದು ಹೊಲಿಕರಿನಿ ಅಂದೇಳಿ ಬಹಳಷ್ಟು ಜನ ಹೇಳಿಬಿಟ್ಟಿರು. ಯಾರೋ ಒಬ್ಬ ತಾಮ್ರ ಹರಿಮಾರಿ ನಮ್ಮ ದಿವಾಳಿ ಹಬ್ಬಕ್ಕೆ ಅವ್ನು ಮಂಡಿಂಗ್ ಓಸಿ ಬತ್ತ ಅಂದೇಳಿ ಒಂದೇ ನೀವು ಕೂ ಹಾಕಕ್ಕೆ ನಾ ಕರೀತಿ ಕೂ ಹಾಕ್ತೀರಾ? ಹೊಲಿ ಕೊಟ್ರು ಬಲಿ ತಕೊಂಡ್ರು ಆಯ್ತದಂತ ತಾಮ್ರ ಹರಿಮಾರಿ 0 ಒಂದು ಕೋಸಿ ಕಟ್ಟಿದಿ 0 ಒಂದೇ ಬಾ. ಹೊಲಿ ಕೊಟ್ರು ಬಲಿ ತಕೊಂಡ್ರು ಆಯ್ತದಂತ ತಾಮ್ರ ಹರಿಮಾರಿ 0 ಒಂದು ಕೋಸಿ ಕಟ್ಟಿದಿ 0 ಒಂದೇ ಬಾ. ಹೊಲಿ ಕೊಟ್ರು ಬಲಿ ತಕೊಂಡ್ರು ಆಯ್ತದಂತ ತಾಮ್ರ ಹರಿಮಾರಿ 0 ಒಂದು ಕೋಸಿ ಕಟ್ಟಿದಿ 0 ಒಂದೇ ಬಾ.
ಇಷ್ಟು ದೊಡ್ಡ ವೇದಿಕೆಯನ್ನು ಹಂಚಿಕೊಳ್ಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ಇದ್ದವರು ಎಲ್ಲರೂ ಕೂಡ ನಿಮಗಿದು ಖುಷಿಯಾದ ಕೇಂತಿಲ್ಲ ಹೊಸವತ್ತಂಬ್ರಿ ಇದೆಲ್ಲ ಹೇಸಿಕೆ ಅಲ್ದೆ ಇದೆಲ್ಲ ವೇದಿಕೆ ಹಂಚಿಕೊಂಬ ಅವಕಾಶ ಮಾಡಿ. ಇನ್ನೂ ಬೇಕಾದಷ್ಟು ಹಿರಿಯವರಿದ್ರು, ಅವ್ರ ಎದುರು ನಾನು ಇನ್ನೂ ಮಾತಾಡ್ರೆ ಅದು ತಪ್ಪಾಗ್ತದೆ. ಅದಕ್ಕಾಗಿ ಬಹಳಷ್ಟು ಬೇಗ ನನ್ನ ಮಾತನ್ನು ಮುಗಿಸು ಮುಂಚೆ ನಿಮ್ಮ ಹತ್ರ ಹೇಳುವುದು ಏನು ಕೇಳಿದ್ರೆ, ಈ ಒಂದು ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ನನಗೆ ಸಹಾಯ ಮಾಡಿದವರು ಅಥವಾ ಈ ಸಂಘಟನೆ ಬಗ್ಗೆ ಒಂದು ಹೇಳಿಕೆ ಅಂತ ಹೇಳಿದ್ರೆ, ಬಹಳಷ್ಟು ಒಳ್ಳೊಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿ ಇರುವವರು ಎಲ್ಲರೂ ಕೂಡ ನಗ್ನಗ್ತಾ ಎಂತವ್ರು ಬಂದ್ರು ಕೂಡ ತಾವು ಸಣ್ಣವ್ರು ಅಂತ ಹೇಳಿ ಇದು ಮಾಡ್ಕೊಂಡು ಬಂದವರನ್ನ ನೀವು ದೊಡ್ಡವರು ಅಂತೇಳಿ ನಗ್ನಗ್ತಾ ಸ್ವಾಗತ ಮಾಡ್ತಾರಲ್ಲ. ಈ ಕಾರ್ಯಕ್ರಮಕ್ಕೆ ಇನ್ನು ಎಷ್ಟೋ ವರ್ಷ ಇಂಥ ನಗೆ ನಮ್ಮೂರ ಹಬ್ಬಕ್ಕೆ ಇನ್ನು ಸಾವಿರಾರು ವರ್ಷ ಆಯುಷ್ಯ ಇದೆ ಅನ್ನೋದು ಆ ಸಂಘಟನೆಯವರ ಮುಖದ ನಗುವಲ್ಲಿ ಗೊತ್ತಾಗ್ತದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವ ಮುಂಚೆ ನನ್ನ ಸಹಕಾರ ಮಾಡಿದವರು ಎಲ್ಲರನ್ನೂ ನೆನೆಸ್ತಾ ಇದ್ದೇನೆ.